ಬ್ರಹ್ಮಾವರ ಪೇತ್ರಿ ಸೀತಾನದಿ ರಾಜ್ಯ ಹೆದ್ದಾರಿ ರಸ್ತೆ ಕಾಮಗಾರಿ ವಿಳಂಬವಾಗುತ್ತಿದ್ದು ಸಂಚಾರ ಮಾಡುವವರಿಗೆ ತೀರಾ ತೊಂದರೆಯಾಗುತ್ತಿದೆ ಎಂದು ಉಡುಪಿ ಜಿಲ್ಲಾ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಮತ್ತು ಆಟೋ ಚಾಲಕ ಮಾಲಕರ ಸಂಘ ಮತ್ತು ಹಲವಾರು ಸಂಘ ಸಂಸ್ಥೆಗಳ ವತಿಯಿಂದ ಚಾಂತಾರು ಬಳಿ ಇಂದು ಬೆಳಿಗ್ಗೆ ಪ್ರತಿಭಟನೆ ನಡೆಸಿ ಬಳಿಕ ಮನವಿಯನ್ನು ಸಲ್ಲಿಸಲಾಗಿದೆ. ಈ ಸಂದರ್ಭ ಬ್ರಹ್ಮಾವರ ತಾಲೂಕು ರಚನಾ ಹೋರಾಟಗಾರ ಬಾರ್ಕೂರು ಸತೀಶ್ ಪೂಜಾರಿ ಮಾತನಾಡಿ, ಕರಾವಳಿಯ ಶಾಂತಿಪ್ರಿಯರ ನಾಡು, ಪ್ರತಿಯೊಂದಕ್ಕೂ ಹೋರಾಟ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದಿದೆ. 2 ವರ್ಷದಿಂದ ರಸ್ತೆ ಕಾಮಗಾರಿಯಾಗುತ್ತಿದ್ದು ಇನ್ನೂ ಕೂಡ ಅರ್ಧದಷ್ಟು ಕೆಲಸವಾಗಿಲ್ಲ. ತಾಲೂಕು ರಚನೆಗೆ ಹೋರಾಟ ಮಾಡುವಾಗ ಅರೆಬೆತ್ತಲೆಯಲ್ಲಿ ಪ್ರತಿಭಟನೆ ಮಾಡಿದ ನಾನು ಇಲ್ಲಿ ಉಪವಾಸದೊಂದಿಗೆ ಬೆಂಬಲಿರುವುದು ಪೂರ್ತಿ ಬೆತ್ತಲೆ ಹೋರಾಟ ಮಾಡಬೇಕಾದೀತು ಎಂದರು. ಹೋರಾಟದ ತೀವ್ರತೆಯಿಂದ ರಸ್ತೆ ತಡೆ ಮಾಡುವ ಹಂತ ತಲುಪಿದರೆ ಬ್ರಹ್ಮಾವರ ತಹಶೀಲ್ದಾರ್ ರಾಜಶೇಖರ ಮೂರ್ತಿ, ಲೋಕೋಪಯೋಗಿ ಇಲಾಖೆಯ ಜಗದೀಶ್ ಭಟ್, ಬ್ರಹ್ಮಾವರ ಠಾಣಾಧಿಕಾರಿ ಗುರುನಾಥ್ ಹಾದಿಮನೆ ಘಟನೆ ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು. ಈ ಸಂದರ್ಭ ತಹಶೀಲ್ದಾರ್ ಮನವಿ ಸ್ವೀಕರಿಸಿ ಅತಿ ಶೀಘ್ರದಲ್ಲಿ ರಸ್ತೆ ಕಾಮಗಾರಿ ಮಾಡಿಸುವಲ್ಲಿ ಪ್ರಯತ್ನ ಮಾಡುತ್ತೇನೆ ಎಂದರು. ಬೇತ್ರೆವರೆಗೆ ಲೋಕೋಪಯೋಗಿ ಇಲಾಖೆ ಮತ್ತು ಕಂದಾಯ ಇಲಾಖೆ ಜಂಟಿಯಾಗಿ ಸರ್ವೆ ಮಾಡಿ ಎಲ್ಲೆಲ್ಲಿ ರೋಡ್ ಮಾರ್ಜಿನ್ಗೆ ಅವಶ್ಯಕತೆ ಇದೆ ಅಂಥ ಜಾಗವನ್ನು ತೆರವು ಮಾಡಿಕೊಡಬೇಕು. ಒಂದು. ಎರಡನೇದಾಗಿ ಇವತ್ತಿನವರೆಗೂ ಕೂಡ ರಾಜ್ಯ ಹೆದ್ದಾರಿ ಅಧಿಕಾರಿಗಳು ಈ ಒಂದು ಕಾಮಗಾರಿಯ ಸ್ಥಳಕ್ಕೆ ಆಗಮಿಸಿದ್ದಿಲ್ಲ. ರಾಜ್ಯ ಹೆದ್ದಾರಿಯ ಫಂಡು ಡಿಸೆಂಬರ್ 30ಕ್ಕೆ ಈ ರಾಜ್ಯ ಹೆದ್ದಾರಿ ಉದ್ಘಾಟನೆ ಆಗಬೇಕಿತ್ತು. ಅವರು ಕೊಟ್ಟಂಥ ಬಹಿರಂಗ ಮತ್ತು ಇದು ಮಾಹಿತಿ ಪ್ರಕಾರ ಡಿಸೆಂಬರ್ ಹೋಗಿ